ಸರ್ಕಾರದ ಅನುದಾನಗಳು ಯಾವೆಲ್ಲ ರೀತಿಯಲ್ಲಿ ಫೇಲ್ ಆಗುತ್ತದೆ ಎಂಬುದಕ್ಕೆ ಸುಳ್ಯ ತಾಲೂಕಿನ ಪಂಚ ಸಮೀಪದ ಕೃಷ್ಣನಗರ ಬಳಿಯಲ್ಲಿನ ಚಿಂಗಾಣಿಗುಡ್ಡೆಯಲ್ಲಿ ಲಕ್ಷಗಟ್ಟಲೆ ವೆಚ್ಚದಲ್ಲಿ ನಿರ್ಮಿಸಲಾದ ಕುಡಿಯುವ ನೀರಿನ ಟ್ಯಾಂಕ್ ಒಂದು ಸ್ಪಷ್ಟ ನಿದರ್ಶನ. ಚಿಂಗಾಣಗುಡ್ಡೆ ಎಂಬಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 7 ವರ್ಷಗಳ ಹಿಂದೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬೃಹತ್ ಟ್ಯಾಂಕ್ ಒಂದನ್ನು ಹಾಗೂ ಶುದ್ಧೀಕರಣ ಟ್ಯಾಂಕ್ ಅನ್ನು ನಿರ್ಮಿಸಲಾಯಿತು. ಆದರೆ ದುರಾದೃಷ್ಟವಶಾತ್ ಇದುವರೆಗೆ ಈ ಟ್ಯಾಂಕ್ಗೆ ಒಂದು ತೊಟ್ಟು ನೀರು ಬಿದ್ದಿಲ್ಲ ಎಂಬುದೇ ದುರಂತಮಯ ಸಂಗತಿ. ಸುಮಾರು 7 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯತ್ ಅನುದಾನ ರೂಪಾಯಿ 20 ಲಕ್ಷದಲ್ಲಿ 2 ಟ್ಯಾಂಕ್ ನಿರ್ಮಾಣಕ್ಕೆ ಅನುದಾನ ಮಂಜೂರುಗೊಂಡಿತ್ತು. ಈ ಪ್ರದೇಶದಲ್ಲಿನ ಅತಿ ಎತ್ತರ ಪ್ರದೇಶವಾದ ಚಿಂಗಾಣಿಗುಡ್ಡೆಯಲ್ಲಿ ನೀರಿನ ಟ್ಯಾಂಕ್ ಹಾಗೂ ಶುದ್ಧೀಕರಣ ಟ್ಯಾಂಕ್ ನಿರ್ಮಾಣಗೊಂಡು ಸುಮಾರು ಅಂದಾಜು 6 ಕಿಲೋಮೀಟರ್ ದೂರದ ಪುಳಿಕುಕ್ಕು ಎಂಬಲ್ಲಿಂದ ಕುಮಾರಧಾರ ನದಿಯಿಂದ ಜಾಕ್ವೆಲ್ ನಿರ್ಮಿಸಿ ನೀರು ಸರಬರಾಜು ಮಾಡುವ ಬೃಹತ್ ಯೋಜನೆ ಇದಾಗಿತ್ತು. ಅದರಂತೆ ಚಿಂಗಾಣಿಗುಡ್ಡೆಯಿಂದ ಪುಳಿಕುಕ್ಕುವರೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಪೈಪ್ ಲೈನ್ ಹಾಕಲಾಯಿತು. ಪಂಪ್ ಕೂಡ ಅಳವಡಿಸಲಾಗಿತ್ತು. ಆದರೆ ದುರಾದೃಷ್ಟವಶಾತ್ 1 ಲೀಟರ್ ನೀರು ಈ ಟ್ಯಾಂಕಿಗೆ ಬರಲೇ ಇಲ್ಲ. ನಾನು ಅಯ್ಯತ್ತಕೂರು ಗ್ರಾಮ ಪಂಚಾಯತಿ ಅಯ್ಯತ್ತಕೂರು ಗ್ರಾಮದ ಸ್ಥಳೀಯನಾಗಿ ನಾನು ಮಾತಾಡ್ತಿದ್ದೇನೆ. ಈಗ ಅಂದರೆ ನಮ್ಮ ಅಲ್ಪೆ ಚಿಂಗಾಣಿಗುಡ್ಡೆಯಲ್ಲಿ ಸಾಧಾರಣ ಒಂದು 7 ವರ್ಷಗಳ ಹಿಂದೆ ಒಂದು ನಡೆದ ಕಾಮಗಾರಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಒಂದು 20 ಲಕ್ಷ ಅನುದಾನದಲ್ಲಿ ಒಂದು ನೀರಿನ ಟ್ಯಾಂಕ್ ರಚನೆ ಆಗಿತ್ತು. ನಾವಂದರೆ ಪ್ರತಿ ಸಲ ಗ್ರಾಮಸಭೆ ವಾರ್ಡ್ ಸಭೆಯಲ್ಲಿ ಇದರ ಪ್ರಸ್ತಾಪ ಎತ್ತುತ್ತಾ ಇದ್ದೆವು. ನಾವು ಪ್ರಸ್ತಾಪ ಎತ್ತುವುದು ಮಾತ್ರ, ಗ್ರಾಮ ಸಭೆಯಲ್ಲಿ ಯಾವುದೂ ಇದನ್ನು ಅಂಗೀಕಾರ ಮಾಡಲಿಲ್ಲ ಅವರು. ಅಂದರೆ ಆದ ಕಾರಣ ನಾನು ಕಳೆದ ಬಾರಿ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತರೂ ಜನಗಳಿಗೊಂದು ಭರವಸೆ ಕೊಟ್ಟಿದ್ದೇನೆ. ಮೂಲಭೂತ ಸೌಕರ್ಯ ಪಂಚಾಯತಿನಿಂದ ಸಿಗುವಂಥ ಮೂಲಭೂತ ಸೌಕರ್ಯವನ್ನು ನಾನು ಒದಗಿಸಿಕೊಡ್ತೇನೆ ಎಂಬ ಒಂದು ಭರವಸೆ ನೀಡೋದಕ್ಕೆ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಕೆಲವು ಜನರ ಒತ್ತಡ ಬಂತು, ಇದನ್ನು ಮಾಡಬೇಡಿ, ನಿಮಗೆ ನೀರಿಲ್ವಾ, ನೀವು ಯಾಕೆ ಅಂತೇಳಿ. ನನಗೆ ದಯವಿಟ್ಟು ಸತ್ಯವಾದರೂ ನನಗೂ ಬಾವಿಯಲ್ಲಿ ನೀರಿಲ್ಲ, ನಾನು ಅಣ್ಣನ ಮನೆಯಿಂದ ನೀರು ತರ್ತೇನೆ. ಆದರೆ ಅಂಥವರಲ್ಲಿ ಸಾವಿರಾರು ಜನ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ನೀರು ತರುವವರು, ನೀರಿನ ಅಭಾವ ಇರುವವರು. ಈ ಸಮಯದಲ್ಲಿ ಈ ಟ್ಯಾಂಕಿಗೆ ನೀರು ತುಂಬಿಸಿದರೆ ಕುಮಾರಧಾರೆಯಿಂದ ಬರುವಂತಹ 4.2 ಕಿಲೋಮೀಟರ್ ದೂರದ ಕುಮಾರಧಾರೆಯಿಂದ ಬರುವಂತಹ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಇದನ್ನು ನೀರನ್ನು ಬಿದ್ದು ನಮಗೆ ಅನುಕೂಲವಾಗುವಂತೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಒಂದು ವಿನಂತಿ, ಬೇಡಿಕೆ ಇದೆ. ಕಾಮಗಾರಿ ನಿರ್ವಹಿಸಿ ಉಪಯೋಗಕ್ಕೆ ಬಾರದ ಇಂದು ಈ ಬೃಹತ್ ನೀರಿನ ಟ್ಯಾಂಕ್ ಅನಾಥ ಸ್ಥಿತಿಯಲ್ಲಿದೆ. ಇನ್ನು ಇಲ್ಲಿ ನಿರ್ಮಿಸಲಾದ ಟ್ಯಾಂಕ್ ಅವೈಜ್ಞಾನಿಕ ಎಂಬ ಆರೋಪವು ವ್ಯಕ್ತವಾಗಿದೆ. ಎತ್ತರ ಪ್ರದೇಶವಾಗಿರುವುದರಿಂದ ಇಲ್ಲಿಗೆ ನೀರು ಸರಬರಾಜು ಆಗುತ್ತಿಲ್ಲ, ಪಂಪ್ ಸಾಮರ್ಥ್ಯವು ಸಾಕಾಗುತ್ತಿಲ್ಲ ಎನ್ನಲಾಗಿದೆ. ಆದರೆ ಸರ್ಕಾರ ಮಟ್ಟದಲ್ಲಿ ನಡೆಸುವ ಕಾಮಗಾರಿಯ ಕ್ರಿಯಾ ಯೋಜನೆ ತಯಾರಿ ಸಂದರ್ಭದಲ್ಲಿ ಆಗಿನ ಇಂಜಿನಿಯರ್ಗಳು, ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ಅಥವಾ ಯಾವುದೇ ಮುಂದಾಲೋಚನೆ ನಡೆಸಿಲ್ಲವೇ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಜನರ ತೆರಿಗೆ ಹಣ ವ್ಯರ್ಥವಾಗಿದ್ದು, ಈ ನಿರುಪಯುಕ್ತ ಕಾಮಗಾರಿಯ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತವರಿಗೆ ಕಾನೂನು ಕ್ರಮ ಜರುಗಿಸುವಂತೆ ಜನರು ಒತ್ತಾಯಿಸುತ್ತಿದ್ದಾರೆ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.